Hello guys, welcome back to my YouTube channel guys. ಗೈಸ್ ಇವತ್ತು ಬೆಳಿಗ್ಗೆನೆ ಬ್ಲಾಗ್ ಮಾಡೋಣ ಅಂತ ಹೇಳಿ ಇವತ್ತು ಬೆಳಿಗ್ಗೆನೆ ವಿಡಿಯೋ ತೆಗಿತಾ ಇದ್ದೇನೆ ಗೈಸ್. ನೋಡಿ ನನ್ನ ತಂಗಿ ಇಲ್ಲಿ ಗುಡಿಸ್ತಾ ಇದ್ದಾಳೆ ಅಂಗಳ. ಕೆಲವೊಂದು ಕೆಲಸ ಕೂಡ ಆಯಿತು. ಮತ್ತು ಇವತ್ತಿನ ಡೇ ಹೇಗಿರ್ತದೆ ಎಲ್ಲ ಈ ಬ್ಲಾಗಲ್ಲಿ ನೀವು ನೋಡ್ತಾ ಹೋಗಿ ಗೈಸ್. ಶುರು ಮಾಡ್ಕೊಳ್ಳೋಣ. ಒಂದು ಬೈರಸ್ ಎಲ್ಲ ಹಾಕಿಕೊಂಡು ಬಂದಿರುವಂಥದ್ದು. ಅದರಲ್ಲಿ ರೋಡಲ್ಲಿ ಬರುವಾಗ ಬಿಸಿಲುಂಟು ಗೈಸ್, ಆದರೆ ಇಲ್ಲಿ ಸ್ವಲ್ಪ ಅಷ್ಟು ಬಿಸಿಲಿಲ್ಲ, ಯಾಕೆಂದರೆ ಇಲ್ಲಿ ಸ್ವಲ್ಪ ಮರಗಳೆಲ್ಲ ಜಾಸ್ತಿ ಉಂಟು. ನಾವು ಪುನರ್ಪುಳ್ಳಿ ಮರದ ಹತ್ರ ಬಂದ್ವಿ. ನೋಡಿ ಪುನರ್ಪುಳ್ಳಿ ಉಂಟು, ಕಾಣ್ತಾ ಉಂಟು. ಇವಾಗ ಅದನ್ನು ಕೊಯ್ಯಬೇಕು. ಚಿಕ್ಕ ಮರ, ಕೊಕ್ಕೆ ಏನೋ ಬೇಕಂತಿಲ್ಲ. ವಿಷಯ ಅಂತ ಗೊತ್ತುಂಟ, ನಾವು ಪುನರ್ಪುಳ್ಳಿ ಕೊಯ್ತಾ ಇದ್ವಿ. ಒಂದು 20 ಹಣ್ಣೇನೋ ಕೊಯ್ದಿದ್ವಿ. ಅಷ್ಟೊತ್ತಿಗೆ ಆಗಲೇ ತೋಡಲ್ಲಿ ಒಂದು ಏನೋ ಹೋದಾಗೆ ಸೌಂಡ್ ಆಯಿತು. ರಪ್ಪು ನೋಡಿದಾಗ ಹಾವು ಗೈಸ್. ನಾವು ಎಂತ ನಾಗರ ಹಾವ ಕೆರೆ ಹಾವ ಅಂತ ನೋಡಲಿಕ್ಕೆ ಹೋಗಲಿಲ್ಲ, ದೊಡ್ಡದಿತ್ತು. ನಮಗೆ ಎದ್ರಿ ಅಂದರೆ ನಾವಿದ್ದ ಕಡೆಗೆ ಬಂದದ್ದು, ಸ್ವಲ್ಪ ಜಸ್ಟ್ ಇದ್ದದ್ದು. ಅದಕ್ಕೆ ನಾವು ಅಲ್ಲಿಂದ ಹೇಗಾದರೂ ಮಾಡಿ ಇಷ್ಟು ಪುನರ್ಪುಳ್ಳಿ ಕೊಯ್ದು ನಾವು ಬಂದ್ವಿ. ಇನ್ನೂ ಅಲ್ಲಿ ನಿಂತರೆ ಆಗಲಿಕ್ಕಿಲ್ಲ ಅಂತ, ದೊಡ್ಡದಿತ್ತು. ಮತ್ತು ಗೈಸ್ ಇವಾಗ ನಾನು ದೊಡ್ಡಮ್ಮನ ಮನೆಗೆ ಬಂದಿದ್ದೇನೆ. ನೋಡಿ ಇಲ್ಲಿ ದನಕ್ಕೆ ಅರ್ಕಂಜಿ ಕೊಡ್ತಿದ್ದಾರೆ. ಇದು ಆ್ಯಕ್ಚುಲಿ 8 ಕರುಗಳಮ್ಮ. ಇದಕ್ಕೆ 8 ಕರು ಆಗಿದೆ ಅಲ್ಲ, 8 ಅಲ್ಲ, 3 ಗಂಡು ಗೈಸ್, 5 ಹೆಣ್ಣು, ಚಿಕ್ಕ ಸೈಜು. ಈಗ ಅಜ್ಜಿ ಆಗ್ತಾ ಬಂತು. ಪ್ರಮೋದ್ ಭಯ್ಯ ಇದ್ದಾನೆ, ಕೆಲಸಕ್ಕೆ ಹೋಗಿದ್ದಂತೆ. ಎಲ್ಲಿ ಕೆಲಸ? ನಮ್ಮ ಮನೆ ಹತ್ತಿರವ? ರಜೆಯಲ್ಲಿ ಫುಲ್ ಕೆಲಸಕ್ಕೆ ಹೋದದ್ದ? ಈಗ ಎಲ್ಲಿಗೆ ಹೊರಟದ್ದು? ಮತ್ತೆ ಬಾಲೆಲ್ಲ ಹಿಡ್ಕೊಂಡು ಹೊರಟ್ಟಿ ಸುಮ್ಮನೆ ಅಂತ ಟೈಮ್ ಪಾಸಿಗೆ ಗೈಸ್. ಇವಾಗ ನಾವು ಗೇರು ಬೀಜ ಹೆಕ್ಲಿಕ್ಕೆ ಬಂದಿದ್ದೇವೆ. ನೋಡಿ ಹೆಕ್ತಾ ಇದ್ದಾರೆ. ಅವನೊಬ್ಬ ಮರದ ಮೇಲೆ ಇದ್ದಾನೆ, ಹೂವಲ್ಲಿ ಇಳಿತಾ ಇದ್ದಾನೆ. ಸ್ವಲ್ಪ ಗೇರು ಬೀಜ ಆಯಿತು ಹೆಕ್ಕಿ. ಇದರಲ್ಲಿ 2 ಕಲರಿನ ಗೇರು ಬೀಜ ಉಂಟು. ಒಂದು ರೆಡ್ ಆದದ್ದು, ಮತ್ತೊಂದು ಯೆಲ್ಲೋ. ನೋಡಿ ಇದು ಯೆಲ್ಲೋ ಹಣ್ಣು, ಇದು ರೆಡ್. ಹಾಗೆ ಗೈಸ್ ನೋಡಿ, ಒಂದು ಹಾಳೆ ಗೇರು ಬೀಜ ಸಿಕ್ಕಿತು. ನೋಡಿ ಅವ ಇಳ್ದ, ಆ ಕಡೆ ಹೋಗ್ತಾ ಇದ್ದಾರೆ. ಸಂಜೆ ಆಗುವಾಗ ಒಳ್ಳೆಯದಾಗ್ತದೆ ಗೇರು ಬೀಜ ಎಲ್ಲ ಹೆಕ್ಕಲಿಕ್ಕೆ ಹಳ್ಳಿಯಲ್ಲಿದ್ದವರಿಗೆ ಗೈಸ್. ನೋಡಿ ವೆದರ್ ಯಾವ ರೀತಿ ಉಂಟಂತ, ಸೂಪರ್ ಉಂಟು ಗೈಸ್. ನೋಡಿ ಇಲ್ಲಿ ಒಂದು ಮನೆ ಕೂಡ ಉಂಟು. ಆ ಮನೆಯಲ್ಲಿ ಯಾರು ಕೂಡ ಇಲ್ಲ. ಹೇಗಾಯಿತು? ತುಂಬ ಖುಷಿ ಆಯಿತು. ಯಾಕೆ ಮರಗೆ ಹತ್ತೀಯ? ಈಗ ನಾನಂದು ಹೇಳ್ತೇನೆ, ಮರ ಅದಕ್ಕೆ ಹತ್ತಬೇಕು ನೀನು. ಯಾವುದು? ಅದು ಅಕೇಶಿಯ, ಅಲ್ಲಿ ಒಂದುಂಟಲ್ಲ ಆ ಮರ, ಅದಕ್ಕೆ ನೋಡು. ಅದರಲ್ಲಿ ಕೊಂಬೆಗಳಿದ್ರೆ ಆಗ್ತದೆ. ಕೊಂಬೆಗಳಿಲ್ಲದಿದ್ರೆ ಆಗುದಿಲ್ಲ ಹತ್ತಲಿಕ್ಕೆ. ಅದು ಕೊಂಬೆಗಳಿದ್ರೆ ಮಾತ್ರ ಹತ್ತಲಿಕ್ಕೆ ಆಗುದು. ಬೇಡ, ನಾನು ಸುಮ್ಮನೆ ಕೊಟ್ಟದ್ದು ಚಾಲೆಂಜ್. ಇನ್ನೊಮ್ಮೆ ಕೊಡುವ ನಿಮಗೆ ಚಾಲೆಂಜ್. ಪುನರ್ಪುಳ್ಳಿ ನೋಡಿ ನಮ್ಮ ಜೊತೆ ಇವ ಕೂಡ ಬಂದಿದ್ದಾನೆ ಗೈಸ್, ಗೇರು ಬೀಜ ಹೆಕ್ಲಿಕ್ಕೆ. ಹಾಮಿ ಏನ
ನೋಡಿ ಇವ ಇಲ್ಲಿ ಕೊಯ್ತಾ ಇದ್ದಾನೆ. ಕೊಯ್ 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 ಕೊಯ್. ಇದರಲ್ಲಿ ಏನು ಮಾಡಲಿಕ್ಕೆ ಆಗ್ತದಾ ಪುನರ್ಪುಳಿಯಲ್ಲಿ? ತಿನ್ಲಿಕ್ಕೆ ಆಗ್ತದೆ, ಜ್ಯೂಸ್ ಮಾಡ್ಲಿಕ್ಕೆ ಆಗ್ತದೆ, ಹಾಂ, ಸಾಂಬಾರು ಮಾಡ್ಲಿಕ್ಕೆ ಆಗ್ತದೆ. ಬೇರೆ ಅಲ್ಲ, ಇವನೇ ಹೇಳಬೇಕು, ನೀವು ಹೇಳಲಿಕ್ಕಿಲ್ಲ. ನೋಡು ಎಷ್ಟು ನಾಲೆಜ್ ಉಂಟು ಅಂತ. ಅಷ್ಟೇ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆಂತ ಸಣ್ಣ ಇದ್ರೆ ಅದನ್ನು ಸಾಕಿದ್ರೆ ಒಳ್ಳೇದಾಗ್ತದೆ. ಗೈಸ್, ನಾವು ಬೆಳಗ್ಗೆ ಹೋಗಿದ್ವಿ ಅಲ್ಲ ಪುನರ್ಪುಳಿ, ಅಲ್ಲಿ ನಾಗರ ಹಾವು ಬಂತಂತ ಹೇಳಿ, ನಾಗರ ಹಾವು ಅಲ್ಲ ಬೇರೆ ಹಾವು ಅಂತ ಗೊತ್ತಿಲ್ಲ, ನಾವು ಹಾವು ಚೆಕ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಹಾವು ಬಂತಂತ ಹೇಳಿ ರಿಟರ್ನ್ ಬಂದದ್ದು. ಆಗ ನಾವು ಪುನರ್ಪುಳಿ ಕೊಯ್ಲಿಕ್ಕೆ ಹೋದದ್ದು ಅಲ್ಲಿ ನಮ್ಮ ಮನೆ ಹತ್ತಿರ. ನಾವು ಕೊಯ್ತಾ ಇದ್ದೆವು. ಅಲ್ಲಿ ತೋಡುಂಟು, ಅಲ್ಲಿ ಉಂಟಲ್ಲ ನಾಗರ ಹಾವು. ನಾಗರ ಹಾವು ಅಲ್ಲ ಬೇರೆ ಹಾವು ಅಂತ ಗೊತ್ತಿಲ್ಲ. ನಾವು ಇದ್ದ ಕಡೆಗೆ ಬರ್ತಾ ಉಂಟದು. ಅದು ನೀವು ಫ್ರೆಂಡ್ಶಿಪ್ ಮಾಡ್ಬೇಕಂತ ಅದರಲ್ಲಿ. ಅದಕ್ಕೆ ಮತ್ತೆ ಹೆದ್ರಿಕೆ ಆಯಿತು ನಮಗೆ. ನಾವು ಇನ್ನೂ ಸಹ ಇತ್ತದ್ರಲ್ಲಿ ಕೊಯ್ಲಿಕ್ಕೆ, ತುಂಬ ಇತ್ತು ಕೊಯ್ಲಿಕ್ಕೆ. ನಾವೊಂದು 10-20 ಕೊಯ್ದು ಮತ್ತೆ ನಾವು ಹೋದ ದಾರಿಯಲ್ಲಿ ಪುನಃ ಬರಬೇಕಿತ್ತು. ನಾವು ಏನೆಲ್ಲ ಸರ್ಕಸ್ ಮಾಡಿಕೊಂಡು ಬಂದದ್ದು. ಯಾರೆಲ್ಲ ನಾನು ಮತ್ತು ತಂಗಿ. ಅಲ್ಲ, ನಾವಿದ್ದ ಕಡೆಗೆ ಬಂದರೆ ಮತ್ತೆ ಎಂತ ಮಾಡೋದು. ಗೈಸ್, ಇವಾಗ ನಾವು ಗೇರು ಬೀಜ ಕೊಯ್ದುಕೊಂಡು ಹೋಗ್ತಾ ಇದ್ದೇವೆ. ನೋಡಿ, ನನ್ನ ಕೈಯಲ್ಲಿ ಒಂದು ಕೊಕ್ಕೆ ಉಂಟು. ಎಷ್ಟು ಸಿಕ್ಕಿತ್ತು ನೋಡಿ, ಇವರ ತಲೆ ಮೇಲೆ ಉಂಟು ಗೈಸ್. ಹಾಗೆ ಇಲ್ಲಿ ಡೌನಲ್ಲಿ ಇಳಿತಾ ಇದ್ದೇವೆ. ಓಕೆ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್. ಅಲ್ಲಿ ಒಂದು ಬೆಟ್ಟ ಉಂಟು ಮೇಲೆ. ಓಕೆ.